ಎಲ್ಲಾದರೂ ಒಂದು ಅನಾಹುತಗಳಾದರೆ ರಾಜಕೀಯ ಪಕ್ಷದವರು ಹೋಗಿ ಭೇಟಿ ಕೊಡುವುದು, ಫೋಟೋವನ್ನು ತೆಗೆಯುವುದು, ಒಂದಷ್ಟು ಕೆಲವರಿಗೆ ಬೈಯುವವರಿಗೆ ಆದರೆ ಸರ್ಕಾರಕ್ಕೆ ಬೈಯುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡುವುದೇ ಹೊರತು ಅವರ ವೈಯಕ್ತಿಕ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಇದ್ದವರು ಕಾಣ್ತೇವೆ. ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂಥ ವಿಚಾರಗಳಾಯಿತು. ಓಡಿಕೊಂಡು ಹೋದರು ರಾಜಕೀಯ ನಾಯಕರು, ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡುಕೊಳ್ಳುವಂಥ ನಾಯಕರು ಎಲ್ಲ ಹೋದರು. ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರೇ ಜಾಸ್ತಿ. ಯಾವುದಾದ್ರೂ ಅನಾಹುತಗಳಾದರೆ ಅಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಹೊರತು ಅವರಿಗೆ ಪರಿಹಾರ ಕೊಡುವಂಥ ವಿಷಯದಲ್ಲಿ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ನಾನು ಹೇಳುವಂಥದ್ದು, ನಾವೆಲ್ಲ ಸೇರಿ ಅವರಿಗೆ ನೋವಿಗೆ ಸಾಂತ್ವನ ಹೇಳುವ ಜೊತೆಗೆ ಪರಿಹಾರದ ಕೆಲಸವನ್ನು ಕೂಡ ಮಾಡಿದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಜನಪ್ರತಿನಿಧಿಗಳಿದ್ದಾರೆ, ಅವರಿಗೆ ಸಮಾಜದಲ್ಲಿ ಇನ್ನಷ್ಟು ಗೌರವ ಸಿಗುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ತಮಿಳೆಲ್ಲರಿಗೆ ಗೊತ್ತಿದೆ, ಪುತ್ತೂರು ಮತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಸುಮಾರು 2-3 ಕಡೆ ಕೆಲವು ಅನಾಹುತಗಳು ನಡೆದದ್ದು ತಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಅದರಲ್ಲೂ ಸುಳ್ಯದಲ್ಲೂ ಕೂಡ ಒಂದು ಅನಾಹುತ ನಡೆದಿದೆ. ಮೊನ್ನೆ ತಾನೇ ಸುಳ್ಯದಲ್ಲಿ 2 ಚಿಕ್ಕ ಮಕ್ಕಳು, 5.5 ವರ್ಷದ 2 ಮಕ್ಕಳು ಕೆರೆಗೆ ಬಿದ್ದು 2 ಜನ ಕೂಡ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕೂಡ ಮಕ್ಕಳು ಜೀವವನ್ನು ಕಳ್ಕೊಂಡಿದ್ದಾರೆ. ಆಟ ಆಡಿಕೊಂಡು ಹೋಗಿ ಕೆರೆಗೆ ಬಿದ್ದಿದ್ದಾರೆ. ಬೇಕಾದಷ್ಟು ರಾಜಕೀಯದವರು ಅಲ್ಲಿ ಸಂತಾಪ ಸೂಚಿಸಿರುವುದನ್ನು ಮತ್ತು ಅವರ ಮನೆಗೆ ಭೇಟಿ ಕೊಟ್ಟಿರುವುದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಅನಾಹುತಗಳಾದರೆ ಅಲ್ಲಿ ರಾಜಕೀಯ ಪಕ್ಷದವರು ಹೋಗಿ ಭೇಟಿ ಕೊಡುವುದು, ಫೋಟೋವನ್ನು ತೆಗೆಯುವುದು, ಆನಂತರ ಅದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದಷ್ಟು ಕೆಲವರಿಗೆ ಬೈಯುವವರಿಗೆ ಆದರೆ ಸರ್ಕಾರಕ್ಕೆ ಬೈಯುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡುವುದೇ ಹೊರತು ಅವರ ವೈಯಕ್ತಿಕ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಇದ್ದವರು ಕಾಣ್ತೇವೆ. ನಮ್ಮ ಬಂಟ್ವಾಳದಲ್ಲಿ ಒಂದು ಕೊಲೆ ಆಯಿತು. ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಕೊಚ್ಚಿ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂಥ ವಿಚಾರಗಳಾಯಿತು. ಓಡಿಕೊಂಡು ಹೋದರು ರಾಜಕೀಯ ನಾಯಕರು, ತಮ್ಮ ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡುಕೊಳ್ಳುವಂಥ ನಾಯಕರು ಎಲ್ಲ ಹೋದರು. ಹೋಗಿ ಸರ್ಕಾರದ ಮೇಲೆ ಬೈಯುವಂಥದ್ದು, ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರೇ ಜಾಸ್ತಿ. ನಾನು ಕೂಡ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ನಾವು ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿದ್ದೀವಿ. ಸರಕಾರ ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತದೆ. ಸರಕಾರ ಮಟ್ಟದಲ್ಲಿ ನಾನು ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಸರಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಭರವಸೆಯನ್ನು ಕೊಟ್ಟು ಇವತ್ತಿಗೆ 6 ದಿವಸ ಆಗಿದೆ. 6 ದಿವಸದಲ್ಲಿ ನಮ್ಮ ಬಂಟ್ವಾಳದಲ್ಲಿ ಕೊಲೆಯಾದಂಥ ಲಾವಣ್ಯ ಎಂಬ ಹುಡುಗಿಗೆ ಸರ್ಕಾರದಿಂದ ಇವತ್ತು 10 ಲಕ್ಷ ರೂಪಾಯಿಗಳ ಮೊತ್ತವನ್ನು ಬಿಡುಗಡೆ ಮಾಡುವಂಥ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ಸುಳ್ಯದಲ್ಲಿ ಆಗಿರುವಂಥ 2 ಮಕ್ಕಳು ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಬೇಕಾದಷ್ಟು ಜನರು ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ಭರವಸೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸುಳ್ಯದವರ ನಾನು ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡಲಿಲ್ಲ. ಸುಳ್ಯದ ಒಂದು 10-15 ಜನರ ತಂಡ ನನ್ನ ಹತ್ರ ಬಂದು ಮನವಿಯನ್ನು ಕೊಟ್ಟರು. ಕಳೆದ ಶುಕ್ರವಾರದಂದು ನನ್ನ ಹತ್ರ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ತಂದೆ ಒಬ್ಬ ವೆಲ್ಡರ್ ಆಗಿದ್ದಾನೆ. 2 ಟ್ವಿನ್ಸ್ ಮಕ್ಕಳು, 2 ಮಕ್ಕಳು ಕೂಡ ಜೀವವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಏನಾದರೂ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ ಪ್ರಕಾರ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತುಕತೆ ಮಾಡಿ ಅವರ ಕುಟುಂಬದ ಎಲ್ಲ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಿಗೆ ಎಲ್ಲ ಹೇಳಿದ ನಂತರ ಆ ಪ್ರತಿ ಮಗುವಿಗೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಯನ್ನು ಇವತ್ತು ಸರ್ಕಾರದಿಂದ ಬಿಡುಗಡೆ ಮಾಡಲು ಆದೇಶ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ರೀತಿ ಚಿರನ್ವಿ ಮೊನ್ನೆ ಪೆರ್ನೆಯಲ್ಲಿ ಬಸ್ ದುರಂತ ಆಯಿತು. ಬಸ್ ದುರಂತ ಅಂತ ಹೇಳಿದ್ರೆ ಮಗು ಶಾಲೆಯಿಂದ ಬರುವಾಗ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು ಆ ಬಸ್ಸಿನಲ್ಲಿದ್ದಂಥ ಒಂದು ಮಗು
ತನ್ನ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಾಗಿ ಆ ಜೀವವನ್ನು ಕಳ್ಕೊಂಡಿದ್ದಾರೆ. ಆ ಚಿರನ್ಯು ಎಂಬ ಮಗುವಿಗೂ ಕೂಡ ಪೆರ್ನೆ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮಗು, ಶ್ರೀರಾಮ ಶಾಲೆಯಲ್ಲಿ ಓದ್ತಿರುವಂಥ ಮಗು, ಆ ಮಗುವಿಗೂ ಕೂಡ ಇವತ್ತು ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಚೆಕ್ಕನ್ನು ಇವತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಯಾವುದಾದ್ರೂ ಅನಾಹುತಗಳಾದರೆ ಅಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಹೊರತು ಅವರಿಗೆ ಪರಿಹಾರ ಕೊಡುವಂಥ ವಿಷಯದಲ್ಲಿ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ನಾನು ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ BJP ರಾಜಕೀಯ ಪಕ್ಷ ಯಾವುದೇ ಆಗಲಿ, ನಾವು ಅಲ್ಲಿ ಹೋಗಿ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡುವುದಲ್ಲ. ನಾವೆಲ್ಲ ಸೇರಿ ಅವರಿಗೆ ನೋವಿಗೆ ಸಾಂತ್ವನ ಹೇಳುವ ಜೊತೆಗೆ ಪರಿಹಾರದ ಕೆಲಸವನ್ನು ಕೂಡ ಮಾಡಿದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ರಾಜಕೀಯ ಪಕ್ಷದವರಿಗೆ, ರಾಜಕೀಯ ಏನು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಸಮಾಜದಲ್ಲಿ ಇನ್ನಷ್ಟು ಗೌರವ ಸಿಗುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ವಾರದಲ್ಲಿ ಈ 3 ಇನ್ಸಿಡೆಂಟ್ಗಳು ಏನು ನಡೆದಿದೆ, ಆ 3 ಇನ್ಸಿಡೆಂಟಿನವರಿಗೂ ಕೂಡ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು, ಒಬ್ಬರಿಗೆ 10 ಲಕ್ಷ, ಇನ್ನೊಬ್ಬರಿಗೆ 10 ಲಕ್ಷ, ಒಬ್ಬರಿಗೆ 5 ಲಕ್ಷ, ಒಟ್ಟು 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. 3 ಕುಟುಂಬಗಳಿಗೆ ಇವತ್ತೇ ಕೊಡ್ತೀವಿ. 3 ಚೆಕ್ ಅವರಿಗೆ ಡೈರೆಕ್ಟ್ ಪೇಮೆಂಟ್ ಬರ್ತದೆ. ಎಲ್ರಿಗೂ ಅವರ ಅಕೌಂಟಿಗೆ ಡೈರೆಕ್ಟ್ ಪೇಮೆಂಟ್ ಬರ್ತದೆ. ನಾವು ಅವರಿಗೆ ಏನು ಪರಿಹಾರ ಪತ್ರವೇನು ಮುಖ್ಯಮಂತ್ರಿ ಆದೇಶ ಇದೆ ಅದನ್ನು ಇವತ್ತು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. DC ಕಚೇರಿಯಿಂದ ನಾಳೆ ಸೋಮವಾರ ಅವರಿಗೆ ನಮ್ಮ ಮಗುವಿಗೆ ನಾಳೆ ಟ್ರಾನ್ಸ್ಫರ್ ಆಗ್ತದೆ. ಬಾಕಿಯವರಿಗೆಲ್ಲ ಬ್ಯಾಂಗ್ಳೂರಿನಿಂದ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಹಣ ಕಳಿಸುವಂಥ ಕೆಲಸಗಳಾಗ್ತದೆ. ಇಲ್ಲ, ಗಾಯದವರಿಗೆ ಏನು ಪರಿಹಾರವನ್ನು ಕೊಡಲಿಲ್ಲ. ಬಟ್ ಯಾರು ಜೀವವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗ ಬಿಸಿರೋಡು ಹತ್ಯೆ ಇದೆಯಲ್ಲ, ಇದೆರಡು ಪ್ರಾಕೃತಿಕ ವಿಕೋಪ. ಗ್ರಾಮದಲ್ಲಿ ನಡೆದ ಮಕ್ಕಳ ಡೆತ್ ಮತ್ತು ಬಸ್ ಇದ್ದು, ಹೌದು, ಇದು ಹತ್ಯೆ, ಮರ್ಡರ್. ಅದನ್ನು ಯಾವ ಇದರ ಅಡಿಯಲ್ಲಿ ನೀವು ಮಂಜೂರು ಮಾಡಿದ್ದು ಅಂತ? ಈಗ ಲಾವಣ್ಯನಿಗೆ ಮಂಜೂರಾದ ಹಣ ಯಾವ ಕ್ಲಾಸಲ್ಲಿ ಬಿಡುಗಡೆ ಆಗ್ತದೆ? ಅದು ಯಾಕಂತ ಹೇಳಿದ್ರೆ ಒಂದು ವಿಶೇಷ ರೀತಿಯ ಪ್ರಕರಣ ಅಂತ ಪರಿಕರಣೆ ಮಾಡಿ ಮುಖ್ಯಮಂತ್ರಿಯವರು ಕೊಡ್ಬೋದು. ಯಾಕಂತ ಹೇಳಿದ್ರೆ ಅವರು 2 ಮಕ್ಕಳಿರುವಂಥದ್ದು, ಬಡ ಕುಟುಂಬದಿಂದ ಮೇಲೆ ಹಾಕೊಂಡು ಬಂದವರು, ಹೀನಾಯ ಸ್ಥಿತಿಯಲ್ಲಿ ಒಂದು ಅವರನ್ನು ಕೊಚ್ಚಿಕೊಳ್ಳುವಂಥ ಒಂದು ಭಯಾನಕ ಕೃತ್ಯವನ್ನು ಮಾಡಿದ್ದಾರೆ. ಮತ್ತು ಆ ಕುಟುಂಬಕ್ಕೆ ಬೇರೆ ಏನಿಲ್ಲ, 3 ಜನ ಹೆಣ್ಣು ಮಕ್ಕಳಿರುವಂಥದ್ದು, ಭಾರಿ ಕಷ್ಟದಿಂದ ಮೇಲೆ ಬಂದಿರುವಂಥವರು. ಇದನ್ನೆಲ್ಲ ನಾನು ಮುಖ್ಯಮಂತ್ರಿಯವರಿಗೆ ತೋರಿಸಿದೆ. ಅವರು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟಂಥದ್ದು. ಯಾವುದು ಕೊಡುವುದು, ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಏನಿದೆ ಅದನ್ನು ನಾವು ಯಾವ ರೀತಿ ಅವರಿಗೆ ತೋರಿಸ್ತೇವೆ ಅದರ ಮೇಲೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಳಿದಾಗೆ ಅದು ಕೊಲೆ ಆಗಿರ್ಬೋದು. ಕೊಲೆ ಅಂತ ಹೇಳಿದ್ರೆ ಏನು ವೈಯಕ್ತಿಕ ದೋಷದಿಂದ ಕೊಲೆ ಆಗಿರುವಂಥದ್ದಲ್ಲ, ಇಲ್ಲ ಕುಟುಂಬದ ಇದರಿಂದ ಆಗಿರುವಂತಲ್ಲ. ಅವರು ಏನು ಈ ಹುಡುಗಿ ಲವ್ ಮಾಡಿದ್ದಾರೆ, ಆದರೂ ಮನೆಯವರ ಒಂದು ಮಗುವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವಿಚಾರದಲ್ಲಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಮೌಲ್ಯದಲ್ಲಿ ತಾರತಮ್ಯ ಆದಾಗೆ ಆಗುವುದು ಅಂದರೆ ಕೊಲೆಗೆ ಆಗುವಾಗ 10 ಲಕ್ಷ ಕೊಡ್ತೀರಿ, ಪ್ರಾಕೃತಿಕ ವಿಕೋಪದಲ್ಲಿ ಅದು ಸಣ್ಣ ಮಗುವಿಗೆ ನೋಡಿ ಇನ್ಶೂರೆನ್ಸ್ ಕ್ಲೈಮ್ ಆಗೋಳು ಹಾಗೇನೆ ಆಗುವಂಥದ್ದು. ಈಗ ದೊಡ್ಡ ಮಗಳು ನೀವು 21-22 ವರ್ಷದವರಿಗೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡುವಾಗಲೂ ಜಾಸ್ತಿ ಕೊಡ್ತಾರೆ. ನಾರ್ಮಲಿ ಇದರಲ್ಲಿ ಕೊಡ್ತಾರೆ, ಅದಕ್ಕೊಂದು ವ್ಯಾಲ್ಯೂಯೇಷನ್ ಅಂತ ಇರ್ತದೆ. ಚಿಕ್ಕ ಮಗುವಿಗೆ 5 ಲಕ್ಷ ರೂಪಾಯಿ ಕೊಡುವಂಥ ಕೆಲಸಗಳಾಗಿದೆ. ದೊಡ್ಡವರಾದ ಕೂಡಲೇ ಆ ಏಜ್ ಇನ್ನೂ ಜಾಸ್ತಿ ಏಜ್ ಹೋದ ಕೂಡಲೇ ಅದೇ ರೀತಿ ಕಡಿಮೆ ಆಗ್ತಾ ಹೋಗ್ತದೆ. ಅವರು ಏನು ಅರ್ನಿಂಗ್ ಸ್ಟೇಜ್ಗೆ ಬರ್ತಾರೆ, ಆ ಅರ್ನಿಂಗ್ ಸ್ಟೇಜಿಗೆ ಬರುವಾಗ ಹೆಚ್ಚು ಕೊಡುವಂಥ ಇದಾಗ್ತದೆ. ಪ್ರಾಕೃತಿಕ ವಿಕೋಪಕ್ಕೆ ಇರೋದು 5 ಲಕ್ಷ ಕಾಣ್ತದೆ. ಪ್ರಾಕೃತಿಕ ವಿಕೋಪದಲ್ಲಿ ಇರೋದೇ 5 ಲಕ್ಷ ರೂಪಾಯಿ. ಹೌದು, ಇದು 2 ಒಂದು ಪ್ರಾಕೃತಿಕ ವಿಕೋಪದಲ್ಲಿದೆ, ಇನ್ನು 2 ಮುಖ್ಯಮಂತ್ರಿಯವರ ಪರಿಹಾರ ಇದರಲ್ಲಿ ಚೆನ್ನಾಗಿ ಬಿಟ್ಟು. ಸರ್, ಈಗ ಮೊನ್ನೆ ನಾಗೂರು ಇನ್ಸಿಡೆಂಟ್ ಆಗುವಾಗ ಗಾಯಾಳುಗಳಿಗೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ ಅಂತೇಳಿ ಸಚಿವರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿಯ ಬರಿಮಾರಿನ ದುರಂತದ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದಿಲ್ವಾ ಅಂತ ನೀವು ಮಕ್ಕಳದ್ದು ಕೇಳ್ತಾ ಇರೋದು? ನನ್ನ ಬಸ್ಸು ದುರಂತದಲ್ಲಿ ನನ್ನ ಗಮನಕ್ಕೆ ಯಾರೂ ಕೂಡ ತಂದಿಲ್ಲ. ನೋಡಿ, ಈ ಮಗುವಿನ ಏನು ಚಿರನ್ಯು ಇದ್ದಾರೆ ಅವರ ಕಡೆಯಿಂದ ನಮ್ಮ ಉಮನಾ ಶೆಟ್ಟರು ಮತ್ತು ನಮ್ಮ ಪಕ್ಷದವರೆಲ್ಲ ನನಗೆ ಕರೆ ಮಾಡಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಅವರು ಏನಾದರೂ ನಮಗೆ ಈ ಥರ ಗಾಯ ಆಗಿದೆ, ಈ ಥರ ತೊಂದರೆ ಆಗಿದೆ ಅಂತ ನನ್ನ ಗಮನಕ್ಕೆ ತಂದಿರೆ ಖಂಡಿತ ಅವರಿಗೂ ಏನು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮಗೆ ಎಷ್ಟು ಆಗಿದೆ, ಬಿಲ್ ಏನಾಗಿದೆ ಅಂತ ಹೇಳಿದ್ರೆ ಖಂಡಿತ ಅದನ್ನು ಕೊಡಿಸುವಂಥ ಕೆಲಸವನ್ನು ನಾನು ವೈಯಕ್ತಿಕ. ಈಗ ಸುಳ್ಯದವರು ಕೂಡ ಹಾಗೆ, ಅವರು ಬಂದದ್ರಿಂದ ನಮಗೆ ಗೊತ್ತಾಗಿದೆ ಅಂತ ಹೇಳಿದರೆ ಹೊರತು
ಅಂದರೆ ನಾವು ಒಂದು ವಿಚಾರವನ್ನು ತಗೊಂಡ್ರೆ ಅದನ್ನು ಎಲ್ಲಿವರೆಗೆ ಅದನ್ನು ಪರಿಹಾರ ಕೊಡಲಿಕ್ಕೆ ಎಲ್ಲಿವರೆಗೆ ಅದನ್ನು ಮುಗಿಸ್ತೀವಿ ಆ ಕೆಲಸವನ್ನು ಅಲ್ಲಿವರೆಗೆ ನಮ್ಮ ಕೆಲಸವನ್ನು ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅವರು ಸ್ಪಂದನೆ ಮಾಡಿದರೆ ಅವರಿಗೆ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಸುಳ್ಯದವರಿಗೆ ಇಲ್ಲೇ ಆದೇಶ ಪತ್ರವನ್ನು ಕೊಡ್ತೀರಿ? ಸುಳ್ಯದ ಬಂದಿದ್ದಾರೆ, ಇಲ್ಲೇ ಇದ್ದಾರೆ, ಅವರ ಮನೆಯವರು ಕುಟುಂಬದವರೆಲ್ಲ ಬಂದಿದ್ದಾರೆ, ಅವರ ಕೈಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಸಂಪಾಜಲ್ಲಿ ಕುಂಬ್ರದ ಒಂದು ಯುವತಿ ಮಹಿಳೆ ಕೊಲೆ ಆಗಿತ್ತು, ಅದರ ಬಗ್ಗೆ ಏನಾದರೂ ಪರಿಹಾರ ಕೊಡುವಂತಲ್ಲ ತನಿಖೆ ಏನಾದರೂ ಮಾಡೋದು? ಅದರ ಬಗ್ಗೆ ಇವತ್ತು ನಾನು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದೇನೆ. ಪೊಲೀಸ್ ರಿಪೋರ್ಟು ತನಿಖೆಯಲ್ಲಿದೆ. ಅದು ಕುಟುಂಬದ ಒಳಗೆ ಮರ್ಡರ್ ಆಗಿದೆಯಾ ಇಲ್ಲವೋ ಅಂತ ನಿಖರವಾದ ಮಾಹಿತಿ ಇನ್ನೂ ಬಂದಿಲ್ಲ. ಲಿವರಿಗೆ ತಾಗಿದೆ ಅನ್ನುವ ರಿಪೋರ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿದೆ. ಈಗಲೇ ಅವರ ಬಗ್ಗೆ ಕಾನೂನು ಕ್ರಮವನ್ನು ತೆಗೊಳ್ಳುವಂಥ ಕೆಲಸಗಳಾಗಿದೆ. 3 ಜನರು ಅರೆಸ್ಟ್ ಮಾಡಿ ಆಗಿದೆ. ತನಿಖೆ ಪ್ರಗತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅದು ರಿಯಲಿ ಕೊಲೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕು ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅದೀಗ ಯುವತಿ ಕೆದಂಬಾಡಿ ಗ್ರಾಮದ ಹೌದು, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅಲ್ಲಿಗೆ ನೀವು ಭೇಟಿ ಕೊಡಲಿಕ್ಕೆ ವಿಳಂಬ ಮಾಡಿದ್ದೀರಿ ಅಂತ ಕಾರ್ಯಕರ್ತರು ಏನಾದರೂ ಆರೋಪ ಮಾಡಿದ್ದಾರೆ? ಇಲ್ಲ, ಕಾರ್ಯಕರ್ತರು ನಾನು ಮೊನ್ನೆ ಹೋಗುವಾಗ ಆರೋಪ ಮಾಡೋದು ಏನಿಲ್ಲ. ನೋಡಿ, ಅದು ಇಂಥ ಪ್ರಕರಣದಲ್ಲಿ ಈ ಕೊಲೆ ಅವರವರ ಕುಟುಂಬದ ಒಳಗಡೆ ಆಗಿರುವಂಥದ್ದು, ನಾವು ಅದನ್ನು ಹೋಗಿ ಜಸ್ಟಿಫೈ ಮಾಡಲಿಕ್ಕೆ ಆಗೋಲ್ಲ. ಒಂದು ಕುಟುಂಬದವರು ಹೇಳ್ತಾರೆ ನೀವು ಅದು ಕೊಲೆ ಅಲ್ಲ, ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಒಂದು ಕುಟುಂಬದವರು ಹೇಳ್ತಾರೆ ಇಲ್ಲ ಅದು ಕೊಲೆ ಮಾಡಿದ್ದಾರೆ ಅಂತ. ಆಗ ಅನ್ಲೆಸ್ ಪೊಲೀಸ್ ರಿಪೋರ್ಟ್ ಆಗುವವರೆಗೆ ನಾವು ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಮಾಡೋದು ಕಾನೂನಿನ ವಿರೋಧ ಆಗ್ತದೆ. ಇವತ್ತು ಪೊಲೀಸ್ ರಿಪೋರ್ಟ್ ಬಂದಿದೆ. ನಾನು ಮೊನ್ನೆಯಿಂದಲೇ ಅದನ್ನು SP ಅವರ ಹತ್ರ ಮಾತಾಡಿದ್ದೀನಿ, DYSP ಅವರ ಹತ್ರ ಮಾತಾಡಿದ್ದೀನಿ. ಕ್ಲಿಯರಾಗಿ ಅದನ್ನು ತನಿಖೆ ಮಾಡಬೇಕು, ಪೊಲೀಸ್ ರಿಪೋರ್ಟ್ ತರಿಸ್ಕೊಳ್ಬೇಕು. ಈಗ 3 ಜನರ ಅರೆಸ್ಟ್ ಆಗಿದೆ. ಕರೆಕ್ಟ್ ಯಾವ ರೀತಿ ಅದು ಕನ್ಕ್ಲೂಷನ್ ಬರ್ತದೆ, ಆನಂತರ ನಾವು ಒಳಗೆ ಹೋಗಿಬಿಟ್ಟು ಶುರುವಿಗೆ ತನಿಖೆ ಮಧ್ಯದಲ್ಲಿ ಹೋಗಿ ಅದು ಮರ್ಡರ್ ಆಗಿದೆ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗ್ತದೆ. ಅವ್ರಿಗೆ ಹೇಳಿದ್ದೀನಿ, ಅವರ ತಾಯಿ ಹತ್ರ ಮಾತಾಡಿದ್ದೀನಿ, ಅವರ ಮನೆಯವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಬಾಕಿಯವರೆಲ್ಲ ಪ್ರಮುಖರಲ್ಲಿ ಹೋಗಿದ್ದಾರೆ. ಈಗ ಪೊಲೀಸ್ ರಿಪೋರ್ಟ್ ಬಂದ ನಂತರ ಈಗ ನಾಳೆ ಸೋಮವಾರ ಮಂಗಳವಾರದೊಳಗೆ ನಿಖರವಾದ ಅವರನ್ನು ಏನು ತನಿಖೆ ಮುಖಾಂತರ ಗೊತ್ತಾಗ್ತದೆ. ಗೊತ್ತಾದ ಕೂಡಲೇ ಮಾಹಿತಿ ಗೊತ್ತಾದ ಕೂಡಲೇ ಅದಕ್ಕೆ ಯಾವ ಕ್ರಮಗಳನ್ನು ತಗೊಳ್ಬೇಕು ಅದನ್ನು ತಗೊಳ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.